ಹಾಯ್ ರಮ್ಯಾ. ರಮ್ಯಾ ಹಾಯ್. ಊಟ ಆಯ್ತಾ ರಮ್ಯಾ? ನಾಳೆ ಕಾಲ್ ಮಾಡ್ತೀನಿ, ಇಲ್ಲಾಂದರೆ ಈವ್ನಿಂಗ್ ನೋಡ್ತೀನಿ ಆಯಿತಾ? ಅದು ಸ್ವಲ್ಪ ಹೇಳಿಕೊಡಿ ನನಗೆ. ತೀರಾ ಯಾರು ಹೊಸ್ತಿದು? ಹಾಯ್ ಹಾಯ್ ರಮ್ಯಾ, ಊಟ ಆಯಿತಾ? ಧೀರಾ ಯಾರಿದು? ಹಾಯ್ ಮಿಸಸ್. ಹೇಳಿ ರಮ್ಯಾ, ಊಟ ಆಯ್ತಾ ರಮ್ಯಾ? ಮ್ಯೂಟ್ ಇದೆಯಾ? ಊಟ ಆಯಿತು, ಓಕೆ. ಹೆಲೋ 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 ಅಧೀರಾ, ಎಲ್ಲಿಯವರು ನೀವು? ಹಾಂ, ನಂದಾಯಿತು. ಪಾತ್ರೆ ತೊಳಿಲಿಕ್ಕೆ ಉಂಟು. ವಿಡಿಯೋ ಮಾಡಲಿಲ್ಲ ನಿನ್ನೆ, ಮತ್ತು ಇವತ್ತು ಉಂಟು ವಿಡಿಯೋ ಎಡಿಟ್ ಮಾಡಲಿಲ್ಲ. ಅದಕ್ಕೆ ಲೈವ್ ಬರುವಂತ. ಪುತ್ತೂರು, ಹೌದಾ? ಚಾನಲ್ ಇದೆಯಾ? ಹೊಸಬರಲ್ಲ, ಫಸ್ಟ್ ಟೈಮ್ ಬರೋದಲ್ವಾ? ಪುತ್ತೂರು, ಉಡುಪಿ ಪುತ್ತೂರಾ ಮ್ಯಾಂಗ್ಳೂರಾ? ಪುತ್ತೂರು ಫಸ್ಟ್ ಟೈಮ್ ಬರೋದಲ್ವಾ ನನ್ನ ಲೈವ್ಗೆ? ಮ್ಯಾಂಗ್ಳೂರು, ಓಕೆ ಓಕೆ. ಮಂಗಳೂರು ಪುತ್ತೂರು ಗೊತ್ತಿಲ್ಲ ನನಗೆ. ಮತ್ತೇನು ವಿಶೇಷ ಮ್ಯಾಂಗ್ಳೂರಲ್ಲಿ? ಹೌದಾ, ಕೇಳ್ತಾ ಇಲ್ವಾ? ಈಗ ನೋಡಿ, ಕೇಳ್ತದಾ? ಯೋಗ ಕ್ಲಾಸ್ಗೆ ಎಲ್ಲ ಹೋಗಿ ಬಂದ್ರಾ? ವಿಶೇಷ ಏನಿಲ್ಲ, ಹೌದಾ? ಮಳೆ ಹೇಗಿಂಟು? ನಯನ್ ಬಂದರು. ಹಾಯ್ ಹಾಯ್, ಖಾಲಿ ಹಾಯ್ ಮಾಡಿ ಹೋಗುದು ನಯನ್ ಅಲ್ವಾ? ಈಗ ಸ್ವಲ್ಪ ಓಕೆ. ಸುಳ್ಯನ ನಯನ್ ಹೋಗಿ ಬಂದೆ, ಇನ್ನೂ ಕೆಲಸ ಆಗಲಿ. ಮಾಡಿ ಸಮಯ ಆನ್ ಇಟ್ಬೇಡಿ, ಸಾಕು. ಕೆಲಸ ಮಾಡಿ. ಪುತ್ತೂರು ಸಪೋರ್ಟಿಂಗ್ ಮೆಸೇಜ. 10ಕ್ಕೆ ಹೋಗಿ 12. ಓ, ಲೇಟ್ ಅಲ್ಲ, ಮತ್ತೆ ಕೆಲಸ ಆಗಬೇಕು. ಪೂರ ಪಿಂಟು ಹಾಯ್ ಎಂಚಲ್ಲರು ಇಟ್ಲ ತುಳುವೆ ಸೌಖ್ಯ ಇಟ್ನವರು. ಹಾಯ್ ನಯ ಹೇಳ್ತಿದ್ದಾರೆ ರಮ್ಯಾ ಅವರು. ಬೇರೆ ಕೆಲಸ ಮಾಡಿ ರಮ್ಯಾ. ನಿಮ್ಮ ಪಿಂಟೋ ಯಾರು? ಪಿಂಟೋ ಫಸ್ಟ್ ಟೈಮ್ ಬಂದಿದ್ದೀರಾ ಲೈವ್ಗೆ? ಹಾಯ್ ರಮ್ಯಾ. ಮಂಡ್ಯ ಹುಡುಗಿ ಹೇಳ್ತಿದ್ದಾರೆ ನಯನ್. ಓ ಮಂಜು
ಮಂಜು ವೆಲ್ಕಮ್. ಊಟ ಆಯ್ತಾ ಮಂಜು? ಏನು ಕೊಟ್ಟರು ರಮ್ಯಾ? ಹೇಗಿದ್ದೀರಿ ಮಂಜು? 2:30 ಗಂಟೆ ಉಂಟಾ ಹಾಗಾದರೆ? 10, 11, 12, 2:30 ಗಂಟೆ ಇತ್ತು. ಅಲ್ಲಿ ಟೂರ್ ನೋಡೋರು ಇಂದವರು ಮೀಟ್ ಮಾಡಿ. ಯಾರು? ಜೆಮೆಲ್ ಸುಮಿ ಅಂತ ಟೈಮ್ ಮಾಡಿದರೆ ಬರುತ್ತೆ. ಏನು ಬರುತ್ತೆ ಸುಮಿ? ಬೇಡಪ್ಪ, ಬಾಗಿಲಿಗೆ ಬೇಡ. ಮೆಸೇಜ್ ಮತ್ತೆ ಕಾಣೋದಿಲ್ಲ ಅದನ್ನು ಕೊಟ್ಟರೆ. ಹಾಯ್ GML ಹೇಳ್ತಿದ್ದಾರೆ. ರಮ್ಯಾ ರವಿ ಇಡ್ಲಿ ಕೊಟ್ಟರು. ಸೂಪರ್ ಮಾಡಿ ಕೊಡ್ತಾರಲ್ಲ, ಪ್ರೀತಿಯಿಂದ ತಿನ್ನಿ. ಪ್ರೀತಿಯಿಂದ ಮಾಡಿದ್ದು ಪ್ರೀತಿಯಿಂದ ತಿನ್ನಿ. ಉಷಾ ಹಾಯ್, ಹೌ ಆರ್ ಯು ಉಷಾ? ಉನ್ನಾರ ಅಷ್ಟೇ ಬರೋದು ನನಗೆ, ಉನ್ನಾರ ತಿನ್ನಾರ ಅಂತ. ಹಾಯ್ ರಮ್ಯ ಹೇಳ್ತಿದ್ದಾರೆ. GML ಹಾಯ್ RMG ಹೇಳ್ತಿದ್ದಾರೆ. ಎಸ್ ಫುಲ್ ವರ್ಕೌಟ್. ಅಷ್ಟೊಂದು ಫ್ಯಾಟ್ ಇಲ್ಲ ನೀವು, ಸ್ವಲ್ಪ ಟಮ್ಮಿ ಜಸ್ಟ್ ಒಂಚೂರು ಅಷ್ಟೇ, ಫ್ಯಾಟ್ ಏನಿಲ್ಲ ನೀವು, ಆದರೂ ವರ್ಕೌಟ್ ಬೇಕಲ್ಲ. ಹಾಯ್ GML ಹೇಳ್ತಿದ್ದಾರೆ. ಹಾಯ್ VSS ಹೇಳ್ತಿದ್ದಾರೆ ರಮ್ಯಾ ಅವರು. ಹಾಯ್ ರಮ್ಯಾ ಗರು ಹೇಳ್ತಿದ್ದಾರೆ. ಹಾಯ್ ಉಷಾ ಸಿಸ್ಟರ್ ಹೇಳ್ತಿದ್ದಾರೆ. ಮಂಜು ರಜನ ಕುಡಿಲ್ವಾ? ಹಗಲಿಗೆ ಬೇಡ, ಈಗ ಲೈವ್ ಚಾಲಿದೆಲ್ಲ, ಮತ್ತು ನಿಮ್ಮದು ಮೆಸೇಜ್ ಕಾಣದಿದ್ದರೆ ಕಷ್ಟ, ಅದಕ್ಕೆ ಬೇಡ ಹೇಳಿದೆ. ನೀವೇ ಕೊಡ್ದು ಬಿಡಿ. ಹಾಯ್ ರಮ್ಯಾ ಗರು ಹೇಳ್ತಿದ್ದಾರೆ ಉಷಾ ಅವರು. ಹೊಡಿತೇ ಇದ್ದಾನೆ ನೋಡಿ GML ಯುನೈಟೆಡ್ ವಂಡರ್ ಅವ್ರದ್ದು. ಅವರಿಗೆ ಹೇಳಿದ್ದ. ಓಕೆ ಅವ್ರು ನಮಗೆ ಸಿಗಲಿಲ್ಲ, ನಾವು ಹೋಗಲಿಲ್ಲಲ್ಲ. ಎಷ್ಟು ದಿನ ಇರ್ತಾರೆ ಗೊತ್ತಿಲ್ಲ. ಪರವಾಗಿಲ್ಲ, ಫೇಮಸ್ ಆದರು ಬೇಗ. ಹಾಯ್, ನೋಡುವ ನೆಕ್ಸ್ಟ್ ವೀಕ್ ಪ್ರೋಗ್ರಾಮ್ ಇದೆ. ನೆಕ್ಸ್ಟ್ ಅಲ್ಲ, 20th ಅಲ್ಲಿಗೆ ಬಂದರೆ ಬರ್ಬೋದು. ಅಲ್ಲಿ ಬಂದರೆ ಮೀಟ್ ಆಗ್ತೇನೆ. ಅದುವರೆಗೆ ಅವರು ಇದ್ದರೆ ದುಬೈಯಲ್ಲಿ. ಬೆಣ್ಣೆ ಬೇಕಾ? ಬೆಣ್ಣೆ ನಿಮ್ಮ ಬೆಣ್ಣೆ ಮಾತ್ರ ಕೊಡಬೇಡಿ ನನಗೆ. ನೋಡಿ ಸಾಕಾಗಿದೆ ನಿಮ್ಮ ಬೆಣ್ಣೆ. ಅವರಿಗೆ ಕಮ್ಮಿನೇ ಸಪೋರ್ಟ್ ಬರ್ತದೆ. ಇನ್ನು ಫೇಮಸ್ ಆಗ್ತಾ ಇದ್ದಾರಲ್ಲ, ಡಾಕ್ಟರ್ ಬ್ರೋ ಹಾಗೇನೆ ಆಗ್ತಾರೆ ಅವರು ಕೂಡ. ದೂರಗರು ಹೇಳ್ತಿದ್ದಾರೆ. ಊಟ ಆಯ್ತಾ ಎಲ್ಲ? VSS 15 ಉಷಾ ಹಾಯ್ ಹೇಳ್ತಿದ್ದಾರೆ. ನಂದು ಊಟ ಆಯಿತು, ನಿಮ್ದಾಯ್ತಾ? ನಮೀನ್ ಪ್ಲೀಸ್ ಕನೆಕ್ಟ್ ಮೈ ಚಾನಲ್ ಹೇಳ್ತಿದ್ದಾರೆ ಮಂಜು. ನೀಲಿ ವೈಟ್, ನೀಲಿ ಬಣ್ಣ ಬೇಕು. ಓಕೆ, ಇಲ್ಲಿ ಬಂತು. ಬೆಣ್ಣೆ ನವೀನ್ ಹಾಯ್ ಅಂತೆ. ಎಜುಕೇಷನ್ ಫ್ಯಾಕ್ಟ್ ಬಂದರೆ ಹಾಯ್ ಸಿಸ್ಟರ್. ಹಾಯ್, ಹೇಗಿದ್ದೀರಿ? ಊಟ ಆಯಿತಾ? ಹಾಯ್ ಉಷಾ ಹೇಳ್ತಿದ್ದಾರೆ. ಪಿಂಟು
ಹಾಯ್ ನಯನ್. ಹಾಯ್ ಸುಮಿಸಿಸ್ ಲೈಕ್ ಡನ್. ಥ್ಯಾಂಕ್ ಯು ವರ. ಥ್ಯಾಂಕ್ ಯು ಸೋ ಮಚ್. ಹಾಯ್ ನವೀನ್ ಬ್ರೋ ಹೇಳ್ತಿದ್ದಾರೆ. ಓಕೆ ಕೊಡ್ತೀನಿ. ವರ ಬನ್ನಿ ಮಾತಾಡಿ, ಜಾಯ್ನ್ ಆಗಿ ವರ. ಹಾಯ್ ಮಂಜು ಬ್ರೋ. ಹಾಯ್ ರಮ್ಯ ಸೇಸ್ ಹೇಳ್ತಿದ್ದಾರೆ ವರ ಅವರು. ಹಾಯ್ ದುರೋ ಪಿಂಟೋ. ಹಾಯ್ ಪಿಂಟೋ ಬ್ರದರ್ ಹೇಳ್ತಿದ್ದಾರೆ. ಎಜುಕೇಷನ್. ಹಾಯ್ ವರ ಸೇಸ್ ಹೇಳ್ತಿದ್ದಾರೆ. ವರ ಊಟ ಆಯ್ತಾ? ನಮ್ಗೆ ಸಬ್ಬೆಲ್ಲ ಲೆಸ್ ಆಗ್ತಾ 2-3 ದಿನಕ್ಕೆ. ಊಟ ಆಯಿತು ಎಲ್ಲರದ್ದು ಕೇಳ್ತಿದ್ದಾರೆ. ಊಟ ಆಯ್ತಾ ಕೇಳ್ತಿದ್ದಾರೆ. ಎಲ್ಲ ಜಾಯ್ನ್ ಆಗಲಿಕ್ಕೆ ಹೋದ್ರಾ ಅಂತ. ಊಟ ಆಯ್ತಾಗೋ ಅಂತಿದ್ದಾರೆ. ಜಿಎಮ್ಎಲ್ ಎಲ್ಲಿ ಹೋದರು? ಹಾಯ್ ಶ್ರೀ, ಹೇಗಿದ್ದೀರಿ ಶ್ರೀ? ಎಲ್ಲಿದ್ದೀರಿ? ಯಾವಾಗ ಬರ್ತೀರಿ? ಯಾರಿದ್ದಾರೆ ಹಾಸ್ಪಿಟಲಲ್ಲಿ? ಲಿಂಕ್ ಹಾಕಿದ್ದಾರೆ ಮಂಜು ಅವರು, ಜಾಯ್ನ್ ಆಗಿ. ನವೀನ್ ಆನಲ್ಲಿದ್ದಾರೆ. ನವೀನ್ ಲಿಂಕ್ ಹಾಕಿದ್ದಾರೆ. ಊಟ ಆಯ್ತಾ? ಹೌದು ಶ್ರೀ, ನಿಮ್ದಾಯ್ತಾ? ಊಟ ಮಾಡಿ ಪಾತ್ರೆ ತೊಳಿತಾ ಇದ್ದೇನೆ. ಹಾಯ್ ಮಂಜು ಬ್ರೋ ಹೇಳ್ತಿದ್ದಾರೆ ಶ್ರೀ ಅವರು. ಅಕ್ಕ ಶ್ರೀ ಬಂದರು. ಹೌದೌದು. ಹಾಯ್ ಶೈಲ ಸಿಸ್ಟರ್ ಹೇಳ್ತಿದ್ದಾರೆ. ಶೈಲನ ಶ್ರೀನ ಅವರ ಹೆಸರು. ಹಾಯ್ ನವೀನ್ ಬ್ರೋ ಹೇಳ್ತಿದ್ದಾರೆ ಶ್ರೀ ಅವರು. ಮನ್ಪಸಂದ್. ಹಾಯ್. ಹೆಲೋ ಸುಮಿ ಸಿಸ್ಟರ್. ಹಾಯ್ ಮನ್ಪಸಂದ್. कैसे हो आप? खाना हो गया क्या? ಹಾಯ್ ಶ್ರೀ ಸಿಸ್ಟರ್ ನಮಸ್ತೆ ಹೇಳ್ತಿದ್ದಾರೆ ಮಂಜು. ಊಟ ಆಯ್ತಾ ಅಕ್ಕ ಶ್ರೀ ಹೇಳ್ತಿದ್ದಾರೆ ನವೀನ್. RM ಸಿಸ್ कैसे हो ಹೇಳ್ತಿದ್ದಾರೆ. ಹಾಯ್ ಮನ್ಪಸಂದ್ ಜಿ ಆಜಾವ್. ಎಲ್ಲಿಗೆ ಆಜಾವ್? ಮಂಜು ಬ್ರೋ ಊಟ ಆಯ್ತಾ ಹೇಳ್ತಿದ್ದಾರೆ ಶ್ರೀ ಅವರು. ठीक हूँ. ओके ओके, मैं भी ठीक हूँ. ಶ್ರೀಶೈಲ ಅಕ್ಕ, ಶ್ರೀಶೈಲ ಅಕ್ಕ, ಶ್ರೀಶೈಲ. ಓಕೆ ಓಕೆ, ಅದು 2 ಐಡಿ ಅದರಲ್ಲಿ, ಶ್ರೀ ಮತ್ತು ಶೈಲನ. ಶ್ರೀಶೈಲ, ಶ್ರೀ ಆ್ಯಂಡ್ ಶೈಲ, ಶ್ರೀಶೈಲ. ಹೌದು ನವೀನ್ ಬ್ರೋ ಹೇಳ್ತಿದ್ದಾರೆ. ಮಂಜಿ ಪ್ಲೀಸ್ ಕನೆಕ್ಟ್ ಹೇಳ್ತಿದ್ದಾರೆ. ನವೀನ್ ಊಟ ಆಯ್ತಾ ಬ್ರದರ್ ನಿಮ್ಮದು? ನವೀನ್ ಊಟ ಬ್ರೋ ನಿಮ್ಮದು ಊಟ ಹೇಳ್ತಿದ್ದಾರೆ. ನವೀನ್ ಊಟ ಆಯಿತು. ನವೀನ್ ಆಯಿತು ಬ್ರೋ, ನಿಮ್ದು ಊಟ ಹೇಳ್ತಿದ್ದಾರೆ ಶ್ರೀ ಅವರು. ಮಂಜಿ ಪ್ಲೀಸ್ ಕನೆಕ್ಟ್ ಹೇಳ್ತಿದ್ದಾರೆ ನವೀನ್ ಅವರು. ಹೌದು ನವೀನ್ ಬ್ರೋ ಹೇಳ್ತಿದ್ದಾರೆ ಶ್ರೀ ಅವರು. RM ಜಾಯಿನ್ ಸಾಥ್ ಸಾಥ್ ಹೇಳ್ತಿದ್ದಾರೆ. ಉದರ್ ಲಿಂಕ್ है देखो, ಜಾಯಿನ್ हो जाओ. ಆಯಿತು ಹೇಳ್ತಿದ್ದಾರೆ ನವೀನ್. ಆಯಿತು ಶ್ರೀ ಸಿಸ್ಟರ್ ನಿಮ್ಮದು ಊಟ ಹೇಳ್ತಿದ್ದಾರೆ. ಎಜುಕೇಷನ್ ಫ್ಯಾಕ್ಟ್ ಆನಲ್ಲಿದ್ದಾರೆ. ಆಯಿತು. ಕರ್ಡ್ ರೈಸ್ ಎಮ್ಮಿ ಮಂಜು ಬ್ರೋ ಹೇಳ್ತಿದ್ದಾರೆ. ನವೀನ್ ಬಾಯ್ ಮೇರಿ ಲಿಂಕ್ लगाए और हम
सबको ಜಾಯಿನ್ कर लेंगे अभी ಬಾವಾಜಿ ಊಟ ಆಯ್ತು ಹೇಳ್ತಿದ್ದಾರೆ ನಾವು ಹಾಯ್ ಎಜುಕೇಷನ್ ಫ್ಯಾಕ್ಟ್ರಿ ಜಾವ್ ಹೇಳ್ತಿದ್ದಾರೆ ಶ್ರೀ ಅವರು. ಸುಮ್ಮನೆ ನಿಮ್ಮ ವಾಯ್ಸ್ ಏನಾಯಿತು ಡಿಫ್ರೆಂಟ್ ಆಗಿದೆ. ಹೌದೌದು ಏನಿಲ್ಲ. ಹಾಯ್ ಮಯಾಂಕ್, ಹೇಗಿದ್ದೀರಿ? ಶೈಲಕ್ಕ ಊಟ ಆಯ್ತಾ ಹೇಳ್ತಿದ್ದಾರೆ. ಊಟ ಆಯಿತು ನಿಮ್ಮದು ಹೇಳ್ತಿದ್ದಾರೆ. ಎಜುಕೇಷನ್ ಊಟ ಆಯ್ತಾ ನಿಮ್ಮದು? ಹೌದು ನಂದು ಊಟ ಆಯಿತು. ಏನಿಲ್ಲ ನಾವೇನೇನಿಲ್ಲ ಸ್ಪೆಷಲ್. ಇವರೇನು ಹೇಳ್ತಿದ್ದಾರೆ ಮಯಾಂಕ್ ಅವರು? ಬ್ರೋ ಪ್ಲೀಸ್ ರಿಟರ್ನ್ ಗಿಫ್ಟ್ ಗಿವ್ ಇಟ್ ಹೇಳ್ತಿದ್ದಾರೆ. ಎಜುಕೇಷನ್ ನವೀನ್ ಪೈಸ್ सन रहे हो मेरी लिंक लगाया लिंक लगने देने में अभी सबको ज्वाइन करेगा नवीन भाई ಸಬರ್ ರೆಹನಾ ಎಂತ ಗೊತ್ತಾಗಲಿಲ್ಲ. ಓ ಸುಮ್ಮಿ ಅಕ್ಕೋ ಭಟ್ರೆ ನಮಸ್ತೆ, ಹೇಗಿದ್ದೀರಿ ಭಟ್ರೆ? ಊಟ ಆಯ್ತಾ? ಪಸಂದ್ ಡನ್ ಹೇಳ್ತಿದ್ದಾರೆ. ಬ್ಲೂ ಕೊಡಿ. ಆಯ್ತಾಯ್ತು. ಕೊಟ್ಟೆ ನೋಡಿ. ಎಜುಕೇಷನ್ ಬ್ರೋ ಆಯಿತು. ನಿಮ್ಮ ಫುಲ್ ಹೆಸರು ಬ್ರೋ ಹೇಳ್ತಿದ್ದಾರೆ. ಅವರ ಹೆಸರು ಇದು ಎಂತ ನೆನಪು ಆಯಿತು ನನಗೆ. ವೀರ್ ಅಲ್ವಾ ನಿಮ್ಮ ಹೆಸರು? ಎಜುಕೇಷನ್ ಸೂಪರ್ ಹೇಳ್ತಿದ್ದಾರೆ. ಬಟ್ ಓಕೆ, ಊಟ ಆಯ್ತಾ ಭಟ್ರೆ? अरे प्लीज़ मेरी लिंक लगा देना अभी जिसका कमेंट रहेगा उसका घर चले जाएगी अभी ಫುಲ್ ಹೆಸರು ಎಜುಕೇಷನ್ ಮಿನಿಸ್ಟರ್. ಭಟ್ರೆ ನಮಸ್ತೆ ಹೇಳ್ತಿದ್ದಾರೆ. ಮಂಜು ಅವರು ಭಟ್ರು ನಗ್ತಿದ್ದಾರೆ. ಓಕೆ ಹೇಳ್ತಿದ್ದಾರೆ. ಮಂಜು ಕರೆಕ್ಟ್ ರೀಡ್ ಮಾಡ್ತಾರೆ ಅಲ್ವಾ? ಬೇರೆ ನನ್ನ ಲೈವಲ್ಲಿ ಕಷ್ಟ ಆಗುತ್ತೆ, ಏಕೆ ಗೊತ್ತಾಗೋದಿಲ್ಲ. ಹಾಯ್ ಭಟ್ರು ಹೇಳ್ತಿದ್ದಾರೆ ಶ್ರೀ ಅವರು. ಹಾಸ್ಪಿಟಲಲ್ಲಿ ಇದ್ದೀರಾ ಶ್ರೀ? ನೀವೀಗ ಮನೆಗೆ ಬಂದಿದ್ದೀರಾ? ಭಟ್ ಹೇಳ್ತಿದ್ದಾರೆ ಶ್ರೀ ಅವರು. ಮಂಜು ಲಿಂಕ್ ಹಾಕಿದ್ದಾರೆ, ಜಾಯ್ನ್ ಆಗಿ. ಮನ್ಪಸಂದ್ ಸಿಸ್ಟರ್, ಐ ಆಮ್ ಆಲ್ರೆಡಿ ಕನೆಕ್ಟೆಡ್ ಟು ಯುವರ್ ಚಾನಲ್, ಪ್ಲೀಸ್ ಚೆಕ್ ಆ್ಯಂಡ್ ರಿಟರ್ನ್ ಗಿಫ್ಟ್ ಗಿವ್ ಇಟ್ ಹೇಳ್ತಿದ್ದಾರೆ. ಸಪೋರ್ಟ್ ಮಾಡ್ತಿದ್ದಾರೆ ರಮ್ಯಾ ಅವರು. ಶ್ರೀ ಅಕ್ಕ ಹಾಯ್ ಹೇಳ್ತಿದ್ದಾರೆ. ಭಟ್ರು ಹೊರವಾನಲ್ಲಿದ್ದಾರೆ.
ಮನ್ಪಸಂದ್ ಬ್ಲಾಗ್ ಲಿಂಕ್ ಅದು ಹೇಳ್ತಿದ್ದಾರೆ. ಅವ್ರು ಹಿಂದಿಯವರು. ಲಿಂಕ್ ಅದು ಹಾಯ್ ಭಟ್ರಿ ಊಟ ಆಯಿತು ಹೇಳ್ತಿದ್ದಾರೆ. ರಮ್ಯಾ ಅವರು ಹಾಂ ಹೇಳ್ತಿದ್ದಾರೆ. ಮನ್ಪಸಂದ್ ಹಾಯ್ ಶ್ರೀ ಹೇಳ್ತಿದ್ದಾರೆ. ರಮ್ಯಾ ಅವರು ಊಟ ಆಯ್ತಾ ಭಟ್ರಿ ಹೇಳ್ತಿದ್ದಾರೆ. ರಮ್ಯಕ್ಕೂ ಹಾಯ್ ಹೇಳ್ತಿದ್ದಾರೆ ಭಟ್ರು. ಮಯಾಂಕ್ ಹೋದ್ರಾ? ಮನ್ಪಸಂದ್ ಸಪೋರ್ಟಿಂಗ್ ಮಯಾಂಕ್ ಇದ್ದೀರಾ? ಊಟ ಆಯಿತು ಹೇಳ್ತಿದ್ದಾರೆ. ಹಾಯ್ ರಮ್ಯಾ ಊಟ ಆಯ್ತು ಹೇಳ್ತಿದ್ದಾರೆ ಶ್ರೀ ಅವರು. ಸಪೋರ್ಟ್ ಥ್ಯಾಂಕ್ ಯು. ಯಾರು ಅವರು ಅಕ್ಕ ಕಪ್ಪೆಗೆ ಕಂಡ್ರವ್ರಿ. ಯಾರವ್ರ ಅಕ್ಕ? ಕಪ್ಪೆ ಇದು ಕಪ್ಪೆ ಅಕ್ಕ. ಅವರ ಅವರ ಬುರ್ಕ ಅಲ್ವಾ? ಆಯಿತು ಶ್ರೀ ನಿಂದು ಊಟ ಹೇಳ್ತಿದ್ದಾರೆ. ಬುರ್ಕ ಹಾಕ್ಕೊಂಡಿದ್ದಾರೆ ಅವರು. मेरी लिंक लगना देना जिसका कमेंट रहेगा उसकी क्या है जाएगा अभी रिटर्न क्या बोल रही ಶಾರ್ಟಲ್ಲಿ ಬರೀತಾರೆ, ನಂಗೆ ಅರ್ಥ ಆಗೋದಿಲ್ಲ. ಜಿಸ್ಕಾ ಕಮೆಂಟ್ रहेगा उसके जाएंगी अभी ರಿಟರ್ನ್ ಜಾಯಂಗಿ. ರಿಟರ್ನ್ ಕಮೆಂಟ್ ಇದ್ದವರಿಗೆ ಮಾತ್ರ ರಿಟರ್ನ್ ಮಾಡ್ತಾರಂತೆ. ಕಮೆಂಟ್ ಮಾಡಿ. ಬ್ಲ್ಯಾಕ್ ಹಾಕಿಬಿಟ್ಟಿದ್ದಾರೆ. ನಾನಾ ಬಬಲ್ಸ್ ಕೊಡಲಾ? ಬಬಲ್ಸ್ ಬರೋದಿಲ್ಲಲ್ವಾ? ಇದು ಟುಗೆದರ್ ಲೈವ್ ಅಲ್ಲ. ಬ್ಲೂ ಚಾಯೇ? ಓಕೆ ಓಕೆ. ಬ್ಲೂ ಅಂತ ಕೊಡಿ ಸಿಸ್ಟರ್. ಹೌದೌದು ಕೊಟ್ಟೆ. ಬ್ಲೂ ಓಕೆ. ದಿಯಾ ದೇಖೋ ಮೆಸೇಜ್ ಕರೋ ಆएगा ಅಭಿ. ಮಯಾಂಕ್ ಹಾಯ್ ಮಯಾಂಕ್, ಹೇಗಿದ್ದೀರಿ? ಎಲ್ಲಿದೆ ನಿಮ್ಮ ಬೈಕ್? ನೀವೆಲ್ಲಿದ್ದೀರಿ? ಮನ್ಪಸಂದ್ ಹಾಯ್. ಓಕೆ ಹೋ कहाँ से हो मनपसंद आप? ओके HM जा रही है. ಹಲೋ ಮಂಜನ್ ಹೇಳ್ತಿದ್ದಾರೆ. ಮಯಾಂಕ್ ಚೆನ್ನಾಗಿದ್ದೀನಿ. ಹಾಯ್ ಗೌಡ್ರಿ ನಮಸ್ತೆ ಹೇಳ್ತಿದ್ದಾರೆ. ನಾನು ಓಕೆ. ಮತ್ತು ಊಟ ಎಲ್ಲ ಆಯಿತಾ? ಏನು ಮಾಡ್ತಿದ್ದೀರಿ ಹೀರೋ? ಬೈಕ್ ಡೂ ಹಾಕಿ ನೀವು ಶಾರ್ಟ್, ಬಟ್ ನೀವು ನೋಡಿಲ್ಲ. ಅದು ದಿನ ನೋಡ್ತಿದ್ರೆ ದಿನ ಬರ್ತದೆ. ಮಧ್ಯದಲ್ಲಿ ನೋಡ್ದಲ್ಲ ಬರೋದಿಲ್ಲ. ನಾವು ಯಾರದ್ದು ಜಾಸ್ತಿ ನೋಡ್ತೇವಲ್ಲ ಅವರದ್ದು ಬರ್ತಾ ಇರ್ತದೆ. ನೋಡ್ತೀನಿ ಇವತ್ತು. ಊಟ ಆಯಿತಾ? ಮಂಜು ಅಣ್ಣ ಹೇಳ್ತಿದ್ದಾರೆ. ಮಯಾಂಕ್ ಭಟ್ರು 8 ಜನ. ಥ್ಯಾಂಕ್ ಯು ಭಟ್ರೆ. ಲಿಂಕ್ ಆಗಿದ್ದಾರೆ. ಮನ್ಪಸಂದ್ ಇಸ್ ಲಿಂಕ್ ಪರ್ ಕಮೆಂಟ್ ಪ್ಲೀಸ್.
भी सबको ರಿಟರ್ನ್ ಕರ್ತೇಂಗಿ. ನೋಡಿಲ್ಲ ಅಂದರೆ ಮತ್ತೆ ಆಯಿತು ನೋಡ್ತೀನಿ. ಆಯಿತು ಗೌಡ್ರೆ, ನಿಮ್ಮದು ಊಟ ಹೇಳ್ತಿದ್ದಾರೆ. ಹಾಯ್ ಮೈಂಗ್ಡು, ಊಟ ಆಯಿತಾ? ಏನು ಸ್ಪೆಷಲ್ಲು ಇವತ್ತು ಲಂಚ್ ನಿಮ್ಮದು ಹೇಳ್ತಿದ್ದಾರೆ. ಅಂದರೆ ನಮ್ಮದು ಜಾಸ್ತಿ ನೋಡಲ್ವಾ? ನೀವು ಹಾಕಿದರೆ ನೋಡ್ತೀನಿ. ಅಂದರೆ ದಿನ ನೀವು ಹಾಕೋದಿಲ್ಲಲ್ಲ. ದಿನ ನೀವು ವಿಡಿಯೋ ಹಾಕಿದರೆ ನಾವು ದಿನ ನೋಡ್ತಿದ್ರೆ ಅವರದ್ದು ಬರ್ತಾ ಇರ್ತದೆ. ಇಲ್ಲಾದರೆ ನಿಮ್ಮ ಚಾನೆಲ್ಗೆ ಹೋಗಿ ನೋಡಬೇಕು. ಆಗಿದೆ ಅನ್ನ ಹೇಳ್ತಿದ್ದಾರೆ. ಎಲ್ಲರದ್ದು ತುಂಬ ಜನಕ್ಕೆ ಸಬ್ ಆಗ್ತೇವಲ್ಲ, ಎಲ್ಲರದ್ದು ಬರುವುದಿಲ್ಲ ಮೇನ್ ಪೇಜಲ್ಲಿ. ಕೆಲವು ಸಲ ಬರ್ತದೆ, ಕೆಲವು ಸಲ ಇಲ್ಲ. ನಾನು ನೋಡೋದೇ ಕಮ್ಮಿ ಈಗ, ಜಾಸ್ತಿ ನೋಡಲ್ಲ. ನೋಡ್ತೀನಿ ಇವತ್ತು, ನೋ ಟೆನ್ಷನ್. ಎಗ್ ಕರಿ ಅದು. ಎಗ್ ಎಂತ ಹಾಕಿದ್ದದು? ಅಕ್ಕಿ ಗೌಡ್ರು ಹೇಳ್ತಿದ್ದಾರೆ. ಆಗಿದೆ. ಎಲ್ಲ ಕಾಣ್ತಿದೆ. ಹೇಳಿ ಮಂಜು ಅಣ್ಣ, ಮತ್ತೆ ಏನು ಸಮಾಚಾರ? ಮಂಜು ಅವರು ವರ್ಕಲ್ಲಿದ್ದಾರೆ ಅಂತ ಕಾಣ್ತದೆ. ಕಮೆಂಟ್ ಕಿಯಾ? ವರ್ಕಲ್ಲಿದ್ದೀರಾ ಮಂಜು? ಹೇಳಿ ಗೌಡ್ರಿ, ನೀವು ಹೇಳಬೇಕು ಸಮಾಚಾರ. ಗೌಡ್ರ ಕನ್ನಡ ನಮಗೆ ಕೆಲವು ಸಲ ಅರ್ಥನೇ ಆಗೋದಿಲ್ಲ ಅಲ್ಲ. ಎಷ್ಟು ವಿಡಿಯೋ ಹಾಕಿದ್ದೀರಿ? ಒಂದೇನಾ? ಮತ್ತೇನು ವಿಶೇಷ? ಎಗ್ ಕರಿ ಸೂಪರ್, ನನ್ನ ಫೇವ್ರೇಟ್ ಎಗ್ ಕರಿ. ಮಯಾಂಕ್ ಬ್ರೋ, ಎಷ್ಟು ಎಗ್ ತಿಂದ್ರಿ? ಒಂದ ಎರಡ? ಅರ್ಧ ಎಗ್ ತಿಂದ್ರೆ ಎಷ್ಟು ತಿಂದ್ರಿ? ಅರ್ಥ ಆಗಲ್ಲ ನಿಮಗೆ? ಕೆಲವು ಅರ್ಥ ಆಗ್ತದೆ, ಕೆಲವು ಅರ್ಥ ಆಗಲ್ಲ. 3 ವಿಡಿಯೋಸ್ ಹಾಕಿದ್ದೀನಿ. ಓಕೆ ನೋಡ್ತೀನಿ. ಲೈವ್ ಬಂದ್ರಲ್ವ, ನೆನಪಿರ್ತದೆ. ಮಂಜು ಅಣ್ಣ, ನೀವು ನೋಡಿ ಮತ್ತೆ ರಮ್ಯಾ ಅವರಿಗೆ ಹೇಳಿ. ಓಕೆ, ವಾರಕ್ಕೊಂದಾದರೂ ಹಾಕಬೇಕು, ಇಲ್ಲದ್ರೆ ಲೆಸ್ ಆಗೋದಿಲ್ವಾ? ಗೌಡ್ರೆ ನೋಡಿ ಬರ್ತೀನಿ ಈಗ ಹೇಳ್ತಿದ್ದಾರೆ. ವರವನಲ್ಲಿದ್ದಾರೆ. ಥ್ಯಾಂಕ್ ಯು ವರ. 4 ಎಗ್. ಒಮ್ಮೆಲೆ 4 ತಿಂದ್ರಾ? ಅಡುಗೆ ನೀವೇ ಮಾಡಿದ್ದ ಅಲ್ಲ ಮನೆಯಲ್ಲಿ ಮಾಡಿದ್ದ? ಮನೆಯಲ್ಲಿ ಆದರೆ 4 ಕೊಡ್ತಾರೆ ನಿಮಗೆ. ಸುಮ್ಮನೆ ನಾನು ಆಮ್ಲೆಟ್ ತಿಂದರೆ ಅನ್ಲಿಮಿಟೆಡ್ ಆಮ್ಲೆಟ್ಸ್ ತಿಂತೀನಿ. ಹೌದಾ? ಅನ್ಲಿಮಿಟೆಡ್ ಅಂದರೆ ಎಷ್ಟು ಎಗ್ ಹಾಕ್ತೀರಿ? ಎಲ್ಲೋ ವರ ಹೇಳ್ತಿದ್ದಾರೆ. ಎಷ್ಟು ಎಗ್ ಅಲ್ಲಿ ಮಾಡ್ತೀರಿ ನೀವು? ಸೂಪರ್ ಹೇಳ್ತಿದ್ದಾರೆ ಭಟ್ರು ಅವರು. ಬ್ಲೂ ಬೇಕಂದರೆ ಕೇಳಿ ಭಟ್ರೆ, ಬೇಜಾರು ಮಾಡ್ಕೊಬೇಡಿ. ತುಂಬ ಲೆಸ್ ಆಗಿದೆ. ಹೌದು, ನೀವು ವಾರಕ್ಕೆ ಒಂದಾದರೂ ಹಾಕಿ, 1 or 2 ವೀಡಿಯೋಸ್ ಹಾಕಿ, ಲೆಸ್ ಆಗಲ್ಲ. ಒಮ್ಮೆಲೆ 3 ಆಗಬೇಕಿದ್ರಿ. 3 ಮಾಡಿದರೆ ವಿಡಿಯೋ ವಾರಕ್ಕೆ ಒಂದು ಹಾಗೆ ಹಾಕಿಬಿಡಿ. ನೀವು ಒಮ್ಮೆಲೆ ಹಾಕಿಬಿಡ್ತೀರಿ, ಮತ್ತೆ ಗ್ಯಾಪ್ ಕೊಡ್ತೀರಲ್ಲ, ಅದೇ ಲೆಸ್ ಆಗ್ತದೆ. ಹಾಯ್ ಭಟ್ರೆ, ಇಲ್ಲಿದ್ದೀರಾ ಇವಾಗ ಹೇಳ್ತಿದ್ದಾರೆ. ರಮ್ಯಾನಲ್ಲಿದ್ದಾರೆ. ಥ್ಯಾಂಕ್ ಯು ರಮ್ಮಿ. ಸುಮಾರು ಎಗ್ಗು ಇರುತ್ತೆ. ಹೌದಾ? ಅಷ್ಟು ಎಗ್ ತಿಂದರೆ ಗರ್ಮೆ ಆಗಲ್ಲ ಮಾರೆ ನಿಮಗೆ. ಮತ್ತೆ ಹೀರೋ ಹೇಳಿ. ಊಟ ಆಯಿತಾ ಮಯಾಂಕ್? ಊಟ ಆಯಿತು ಮಯಾಂಕ್ ಹೇಳ್ತಿದ್ದಾರೆ. ಹಲೋ ವರ ಅಕ್ಕ, ಊಟ ಹೇಳ್ತಿದ್ದಾರೆ ಮಯಾಂಕ್ ಅವರು. 2 eggs 1 ಆಮ್ಲೆಟ್ ಮಾಡ್ತೀನಿ. ಆಮ್ಲೆಟ್ ತಿಂತಾನೆ ಇರೋದು, ಮಾಡೋದು ಒಂದು ಕಡೆ, ತಿನ್ನೋದು ಇನ್ನೊಂದು ಕಡೆ. ಅದು ಹೇಗೆ ಮಾಡೋದು ಒಂದು ಕಡೆ, ತಿನ್ನೋದು ಒಂದು ಕಡೆ?
ಹಾಯ್ ರಮ್ಯಾಜಿ, ಊಟ ಆಗಿದೆ ನಿಮ್ಮದು? ಟುಗೆದರ್ ಲೈವ್, ಎಸ್ ಎಸ್ ಭುವಿ ಕಮ್. ಎಗ್ ತಿನ್ನುವವರಿಗೆ ಹೀಟ್ ಆಗೋಲ್ಲ ಸುಮಿ. ಹೌದಾ ಗೌಡ್ರೆ, ನಿಮ್ಮ ಮೀಸೆ ಸೂಪರ್. ಗರ್ಮಿ ಇಲ್ಲ ಇಂಥದ್ದು, ಗರ್ಮಿ ಇಲ್ಲ ಇಂಥದ್ದಿಲ್ಲ ಮರೈತಿ, ಕೂಲಿ ಇರ್ತದೆ. ಹೌದಾ ಹೀಟ್ ಅಲ್ವಾ ಅದು. ಕಮಾನ್, ಕಮ್ ಟು ದುಬೈ. ಹಬೀಬಿ ಕಮ್ ಟು ದುಬೈ. ಯಾರು ಬರ್ತೀರಿ ಬನ್ನಿ. ಥ್ಯಾಂಕ್ ಯು ಮಂಜು ಅಣ್ಣ ಹೇಳ್ತಿದ್ದಾರೆ. ಗೌಡ್ರಿ, ನಿನ್ನಿಂದಲೇ ಸಾಂಗ್ ಸೂಪರ್. ಹೌದಾ, ಅದೇ ಹಿಂದಿಯದ್ದು ಸ್ವಲ್ಪ ಮಾಡಿ. ನಿಮ್ಮ ಭಾಷೆ ಮತ್ತು ನಮಗೆ ಸರಿ ಅರ್ಥ ಆಗಲ್ಲ ಅದು. ಸುಮಿ ಅಕ್ಕ, ಮಂಜನ ಹೆಸರಿಗೆ ಏನು ಕಾಣ್ತಿದೆಯೋ ಕಲರ್, ಅದು ನೀವು ಕೊಟ್ಟಿದ್ದೀರಿ ಕಲರ್. ಹೌದು, ಬೇಕಾ ನಿಮಗೆ? ಸುಮಿ ಅಕ್ಕ, ಮಂಜನ ಹೆಸರಿಗೆ ಏನು ಕಾಣ್ತಿದೆ ಎಲ್ಲ ಕಲರ್, ಏನದು? ನಾನೇ ಕೊಟ್ಟದ್ದು, ನಿಮಗೆ ಬೇಕಾದರೆ ಕೊಡ್ತೀನಿ. ಸ್ಟವ್ ಮುಂದೆ ನಿಂತ್ಕೊಂಡು ಆಮ್ಲೆಟ್ ಮಾಡೋದು, ಪ್ಲೇಟ್ ಹಾಕ್ಕೊಂಡು ತಿನ್ನೋದು, ಪ್ಲೇಟ್ನಲ್ಲಿ ತಿನ್ನೋದು, ಹಾಗೆಯೇ ಸುಮಿ. ಹೌದಾ, ಅದಾಗಿಲ್ಲ. ನಮಗೆ ತುಂಬ ಇಷ್ಟ ಆದದ್ದು ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ, ತಿಂತಾ ಇರ್ತೇವೆ. ಭಟ್ರೆ ಅಂತ ನಗ್ತಿದ್ದಾರೆ. ಅವರನ್ನು ಮೇಲೆ ಕರ್ಕೊಳ್ಳಿ. ಭುವಿ ಅವರನ್ನು, ಹೌದು ಹೇಳಿದೆ ಅಲ್ವಾ, ಬರಲಿಲ್ಲ ಅವರು. ಭುವಿ ಬನ್ನಿ. ಭಟ್ರು ಡ್ಯಾನ್ಸಿಂಗ್, ಭಟ್ರು ಖುಷಿಯಲ್ಲಿದ್ದಾರೆ ಇವತ್ತು. ಭಟ್ರಿಗೆ ಕೊಡುವ, ಖುಷಿ ಮಾಡುವ. ಹೋಗುವಾಗ ತೆಗ್ದ್ರಾಯ್ತಲ್ವ. ಅಂತ ನಗ್ತಿದ್ವಿ. ಕಮಾನ್ ಭುವಿ, ಅಜಾ. ಹಾಯ್ ಭುವಿ ಹೇಳ್ತಿದ್ದಾರೆ. ನಾನು ಸ್ವಲ್ಪ ಹೊರಗೆ ಹೋಗಿ ಕೂತ್ಕೊಳ್ತೇನೆ. ಸಪೋರ್ಟ್ ಮೆಸೇಜ್. ಓಕೆ, ಲಿಂಕ್ ಹಾಕಿ. ಹೌದಾ, ಲಿಂಕ್ ಹಾಕಬೇಕಲ್ಲ. ಲಿಂಕ್ ಇಲ್ಲಿದೆ ನೋಡಿ, ವಾಟ್ಸಪ್ಪಲ್ಲಿ ಹೋಗಿ. ಗೋ ಟು ವಾಟ್ಸಪ್. ಕೊಡಿ. ಹೌದು, ಭುವಿಗಾ? ಓಕೆ. ಕೊಟ್ಟೆ ನೋಡಿ. ವಾಟ್ಸಪ್ಪಲ್ಲಿ ಹಾಕಿದ್ದೀನಿ ಭುವಿ, ಹೋಗಿ. ಬ್ಲೂ. ಓಕೆ ರಮ್ಮಿ. ಕೊಟ್ಟೆ ರಮ್ಮಿ. ರಮ್ಮೆ ಹಾಕ್ತಿರೋ ಬ್ಲೂ ಕೊಡಿ. ರಮ್ಮೆ ಹಾಕ್ತಾರೆ, ಬ್ಲೂ ಕೊಡಿ. ಓಕೆ. ಸುಮಿ, ಏನು ಕಾಲು ಉಲ್ಟಾ ನಡೀತಿತ್ತು? ಇಲ್ಲ, ಅದು ದೈವದ ಥರ ಕಾಣ್ತದ. ಅದು ಕಿಚನಲ್ಲಿದ್ದೆ, ಟೇಬಲಿಗೆ ಬಂದು ಕೂತೆ, ಅದು ಹಾಗೆ ಉಲ್ಟಾ ಕಾಣ್ತದೆ. ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಾಣ್ತದೆ, ರೈಟ್ ಹ್ಯಾಂಡ್ ಲೆಫ್ಟ್ ಕಾಣ್ತದೆ ಹಾಗೆ ವಿಡಿಯೋದಲ್ಲಿ. ಓಪನ್ ಆಗ್ತಿಲ್ವಾ? ಇನ್ನೊಮ್ಮೆ ಕಳಿಸ್ತೀನಿ. ತಮಾಷೆ ಮಾಡ್ತಿದ್ದೀನಿ, ಇಲ್ಲೆಲ್ಲ ಲೈವಲ್ಲಿ ಏನೂ ಬೇಜಾರಾಗಲ್ಲ ನನಗೆ, ಎಲ್ಲ ತಮಾಷೆ. ನಾನು ಕೂಡ ತಮಾಷೆನೇ ಮಾಡೋದು, ತಮಾಷೆ ಮಾಡಲಿಕ್ಕೆ ಲೈವ್ ಬರೋದು ನಾನು, ಅಷ್ಟೇ, ಮತ್ತೇನಿಲ್ಲ. ಶೇರ್
ಅದು ಹಾಗಾದ್ರೆ ಬರ್ಲಿಲ್ವಾ? ಅದಾಗುದಿಲ್ವಾ? ಆ್ಯಡ್ಗೆ ಎಷ್ಟು ಮಾಡ್ತೀನಿ ವೇಟ್ ಅಂತ ನೋಡುವ.